guys, welcome back to my YouTube channel. ಇವತ್ತು ನಾವು ಮ್ಯಾರೇಜ್ ಶಾಪಿಂಗ್ಗೆ ಹೋಗ್ತಿದ್ದೇವೆ. ಎಲ್ಲಿಗೆ ಹೋಗ್ತೇವೆ ಅಂತ ನಿಮಗೆ ತೋರಿಸ್ತೇನೆ. ನಾವು ಹೋಗಿದ್ದು ಮ್ಯಾಂಗ್ಳೂರಿನ ಜಯಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ. ನಾವು ಹೋಗುವಾಗ 11 o'clock ಆಗಿತ್ತು. ನಾವು ಬ್ರದರಿದು ಮ್ಯಾರೇಜ್ ಫಂಕ್ಷನಿಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಂತ ಹೋಗಿದ್ವಿ. ಜಯಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತದೆ. ನಾವು ಫಸ್ಟ್ ಹೋಗಿದ್ದು ಸ್ಯಾರಿ ಸೆಕ್ಷನ್ಗೆ. ಸ್ಯಾರಿ ಸೆಕ್ಷನಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಆಫರ್ಡೆಬಲ್ ಪ್ರೈಸಲ್ಲಿ ಸ್ಯಾರೀಸ್ ಎಲ್ಲ ಕಲೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ನಾನು ತಗೊಂಡಿದ್ದೇನೆ ಸ್ಯಾರಿ. ಯಾವ ಸ್ಯಾರಿ ಅಂತ ನೆಕ್ಸ್ಟ್ ಮ್ಯಾರೇಜ್ ವ್ಲಾಗ್ ಮಾಡಿದಾಗ ತೋರಿಸ್ತೇನೆ ನಿಮಗೆ. ನೀವೇನಾದರೂ ಸ್ಯಾರೀಸ್ ಪರ್ಚೇಸ್ ಮಾಡೋದಿದ್ದರೆ ಜಯಲಕ್ಷ್ಮಿಗೆ ಬಂದು ಪರ್ಚೇಸ್ ಮಾಡಿ. ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ. ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮದುವೆ ಅಂದಮೇಲೆ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ತುಂಬ ಇರುತ್ತಲ್ಲ. ನಾವು ಪರ್ಚೇಸ್ ಎಲ್ಲ ಮಾಡುವಾಗ 1 o'clock ಆಗಿತ್ತು. ಅದಾದಮೇಲೆ ನಾವು ಹೋಗಿದ್ದು ಮಂಗಳೂರಿನ ಜಯಲಕ್ಷ್ಮಿ ಹತ್ತಿರ ಇರೋ ಮೈತ್ರಿ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ತಂದೂರಿ ಎಲ್ಲ ಸಿಗುತ್ತೆ. ನಾವು ತಗೊಂಡದ್ದು ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಲಂಚ್ ಎಲ್ಲ ಆದಮೇಲೆ ನಾವು ಮದುವೆ ಹುಡುಗನಿಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಂತ ಹೋಗಿದ್ವಿ. ಮದುವೆ ಡ್ರೆಸ್ ತುಂಬ ಚೆನ್ನಾಗಿದೆ. ಮದುವೆಯಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಮದುವೆ ಹುಡುಗನಿಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಆದಮೇಲೆ ನಾವು ಕಿಡ್ಸ್ ಸೆಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಪುಟಾಣಿ ಮಕ್ಕಳಿಗೆಲ್ಲ ಆಡಲಿಕ್ಕಂತ ಗೇಮ್ಸ್ ಎಲ್ಲ ಇಟ್ಟಿದ್ರು. ಚಿಕ್ಕ ಚಿಕ್ಕ ಮಕ್ಕಳ ಡ್ರೆಸ್ ನೋಡಲಿಕ್ಕೆ ತುಂಬ ಚೆಂದಲ್ಲ. ನನಗೆ ಇದು ಯೆಲ್ಲೋ ಕಲರ್ ಡ್ರೆಸ್ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಕಲರ್ ಡ್ರೆಸ್ ಎಲ್ಲ ಇಷ್ಟ ಆಯಿತು ಅಂತ ಹೇಳಿ. ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಗೌನ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಲೇಡೀಸ್ ಸೆಕ್ಷನಲ್ಲಿ ಡ್ರೆಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಜಯಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಬಂದರೆ ಲೇಡೀಸ್ ಸೆಕ್ಷನ್ಗೆ ಹೋಗೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಥರದ ಡ್ರೆಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ನಮಗೆ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಅಂದರೆ ಸ್ಯಾರಿ ಕಲರ್ಸ್ ಆಗಿರ್ಬೋದು, ಅದರ ಮೆಟೀರಿಯಲ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನಾನು ಕೊಟ್ಟ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಮ್ಮಿ ಮ್ಯಾಗಿ ರೆಸಿಪಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೇನೆ. ಅದನ್ನು ಸಹ ನೋಡಿ. ನಿಮಗೆ ಇಷ್ಟ ಆದರೆ ಹೇಳಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಮ್ಯಾಗಿ ರೆಸಿಪಿ ಮಾಡಲಿಕ್ಕೆ ಒಂದು ಕಟ್ ಮಾಡಿದ ನೀರುಳ್ಳಿ ಮತ್ತು ಒಂದು ಚಿಕ್ಕ ಕ್ಯಾರೆಟ್ ಮತ್ತು 2 ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಹೊಸ ಸ್ಟೈಲಲ್ಲಿ ಮ್ಯಾಗಿ ರೆಸಿಪಿ ಮಾಡ್ತಾಯಿದ್ದೇನೆ. ಚಿಕ್ಕ ಮಕ್ಕಳಿಗೆ ಇಷ್ಟ ಆಗ್ಬೋದು. ಇಲ್ಲಿ 3 ಪ್ಯಾಕೆಟ್ 1 to 3 ನೂಡಲ್ಸ್ ಪ್ಯಾಕೆಟ್ ತಗೊಂಡಿದ್ದೇನೆ. 3 ಪ್ಯಾಕೆಟ್ ನಾನು ಯೂಸ್ ಮಾಡ್ತಿದ್ದೇನೆ ಇದು ಮ್ಯಾಗಿ ರೆಸಿಪಿಗೆ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅಂದರೆ ತೆಂಗಿನ ಎಣ್ಣೆ ಹಾಕಿದ್ದು ನಾನು. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ನೀರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯನ್ನು ಈಗ ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಅದರೊಟ್ಟಿಗೆ ನೀವು ಕ್ಯಾರೆಟನ್ನು ಹಾಕ್ಬೋದು. ಮೆಣಸಿನ್ಕಾಯಿ ಅಷ್ಟು ಏನು ಖಾರ ಇಲ್ಲ, ಮಕ್ಕಳಿಗೆ ಸಹ ಇಷ್ಟ ಆಗ್ಬೋದು. ಸ್ಪೈಸಿಯಾಗಿ ಮಾಡ್ತೇನೆ, ತುಂಬ ಸ್ಪೈಸಿ ಏನಲ್ಲ, ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೇನೆ. ಬ್ಯಾಚುಲರ್ಸಿಗೆ ತುಂಬ ಇಷ್ಟ ಆಗ್ಬೋದು ಇದು ರೆಸಿಪಿ. ಕ್ಯಾರೆಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಟೀ ಸ್ಪೂನ್ ಅಂದರೆ 1 ಚಮಚದಷ್ಟು ನಾನು ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೋಯಾ ಸಾಸ್ ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತೇನೆ, ರೆಡ್ ಚಿಲ್ಲಿ ಸಾಸ್. ಇದು ಸಹ ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ನಾನು ಟೇಸ್ಟಿಗೆ ಅಂತ ಹಾಕ್ತಾಯಿದ್ದೇನೆ 1 ಟೀ ಸ್ಪೂನ್ ಮಾತ್ರ. ಫ್ರೈ ಆದಮೇಲೆ 1 ಟೀ ಸ್ಪೂನ್ ನಾನು ಕೆಚಪ್ ಹಾಕ್ತಿದ್ದೇನೆ. ಮ್ಯಾಗಿ ಪ್ಯಾಕೆಟಲ್ಲಿ ಮಸಾಲ ಸಿಗ್ತದೆ, ಅದನ್ನು ನಾನು ವಾಟರಿಗೆ ಹಾಕಿ ಮಿಕ್ಸ್ ಮಾಡಿ 1 ಲೋಟ ವಾಟರಿಗೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನು ಯೂಸ್ ಮಾಡ್ಕೊಳ್ತೇನೆ. ನಾನು ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ಕೊಳ್ತಿದ್ದೇನೆ, 1 ಸ್ಪೂನ್ ಹಾಕ್ತೇನೆ ಇದಕ್ಕೆ. ಮತ್ತು ನಾನು 1 ಸ್ಪೂನ್ ಗರಂ ಮಸಾಲ ಯೂಸ್ ಮಾಡ್ಕೊಂಡಿದ್ದೇನೆ. ಇದು ಸಹ ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ನೀವು ಇದಕ್ಕೆ ಎಕ್ಸ್ಟ್ರಾ ಎಗ್ಗನ್ನು ಹಾಕ್ಬೋದು, ಮತ್ತು ಇದಕ್ಕೆ ನೀವು ಎಕ್ಸ್ಟ್ರಾ ಬಟಾಣಿ ಹಾಕ್ಬೋದು. ನಾನು ಆಗಲೇ ಬಾಟಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಈಗ ಇದನ್ನು ಹಾಕ್ತಾಯಿದ್ದೇನೆ. ಮ್ಯಾಗಿ ಮಸಾಲ ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆವಾಗ, ಸೊ ಈಗ ಹಾಕ್ತಾಯಿದ್ದೇನೆ. ಎಕ್ಸ್ಟ್ರಾ 2 ಲೋಟ ನೀರನ್ನು ಹಾಕ್ಕೊಂಡಿದ್ದೇನೆ. ಮ್ಯಾಗಿಗೆ 3 ಲೋಟ ನೀರು ಹಾಕ್ಕೊಳ್ಬೇಕು. 1 ಪ್ಯಾಕೆಟ್ ಮ್ಯಾಗಿಗೆ 1 ಲೋಟ ನೀರನ್ನು ಹಾಕಿ ಯೂಸ್ ಮಾಡಿ. ನಾನು 3 ಲೋಟ ಪ್ಲಸ್ 1 ಲೋಟ ಎಕ್ಸ್ಟ್ರಾ ಹಾಕ್ತೇನೆ ಲಾಸ್ಟಿಗೆ. ನೆಕ್ಸ್ಟ್ ಮ್ಯಾಗಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಮ್ಯಾಗಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬರುವ ತನಕ ಬೇಯಿಸಿ. ನನಗೆ ಅಷ್ಟು ಬೇಯಲಿಲ್ಲ ಅಂತ ಅನಿಸ್ತು, ಸೊ ಅದಕ್ಕೆ ನಾನು ಎಕ್ಸ್ಟ್ರಾ 1 ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ. ಒಟ್ಟಿಗೆ ನಾನು 4 ಲೋಟ ನೀರನ್ನು ಯೂಸ್ ಮಾಡಿದ್ದೇನೆ. ನೀವು ಮ್ಯಾಗಿ ಮಸಾಲ ಯೂಸ್ ಮಾಡಿ ಮ್ಯಾಗಿ ಮಾಡೋದಾದರೆ 1 ಲೋಟ ನೀರು ಸಾಕು. ನಾನು ಇದಕ್ಕೆ ಆಯಿಲ್ ಹಾಕಿದ್ದೇನೆ, ಸೊ ಅದಕ್ಕೆ ವಾಟರ್ ಜಾಸ್ತಿ ಬೇಕು. ಅಂದರೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಯೂಸ್ ಮಾಡಿದ್ದೇನೆ, ಸೊ ಅದಕ್ಕೆ 1 ಲೋಟ ಎಕ್ಸ್ಟ್ರಾ ವಾಟರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ನಾನು. ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ. ಮ್ಯಾಗಿ ರೆಸಿಪಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಆಗ್ತದೆ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ. ನೀವು ಸಹ ಮ್ಯಾಗಿ ಟ್ರೈ ಮಾಡಿ ಈ ರೆಸಿಪಿಯನ್ನು. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.